ಕಂಡಕ್ಟ್ರು ಎಲ್ಲರನ್ನೂ ಸ್ವಲ್ಪ ಹಿಂದಕ್ಕೆ ದಬ್ಬಿದ್ರೆ ಇವರೆಲ್ಲರೂ ಓದ್ಕೋಬಹುದಾಗಿತ್ತು. ಅವರು ಸುಮಾರು 4 ಗಂಟೆಯಿಂದ ಬಂದು ವೇಟ್ ಮಾಡಿದ್ರು ಮಕ್ಕಳೆಲ್ಲ. ನಾವು ಹೋಗ್ಸಲ್ಲ ಇದ್ದೀವಿ ನೋಡಿ ಸರ್, ನೋಡ್ಕೊಂಡ್ರೆ ಬರ್ತಾವೆ ನೋಡಿ, ಹೊಳ್ತಾ ಇದ್ರು ನೋಡ್ಕೊಂಡೆ ಬರ್ತಾರೆ ಬಸ್ನವರು. ಒಂದ್ ಬಸ್ಸಿಗೆ ಇಬ್ಬರನ್ನ ಹತ್ತಿಸ್ಕೊಂಡಿದ್ರು ನಾವು ಹೋಯ್ತಿದ್ವಿ. 4 ಗಂಟೆಯಿಂದ ಟೈಮ್ ಎಷ್ಟು ಯೋಚನೆ ಮಾಡಿ ಸರ್. ಅವ್ರಿಗೆ ಅಕ್ಕ ತಂಗಿ ತಂದೆ ತಾಯಿ ಯಾರು ಇಲ್ವಾ ಹೇಳಿ? ನಾವು ಮನೇಲಿ ಬೀಗ ಹಾಕೊಂಡು ನೋಡಿ, ಮನೆ ಕೀ ಇಲ್ಲೇ ಐತೆ, ಹುಡುಗರು ಕೆಲ್ಸಕ್ಕೆ ಹೋಗಿ ಬಂದಿರ್ತಾರೆ, ಅವ್ರು ಸುದ್ದಿ ಮಾಡಂಗಾದ್ರೆ ಟೌನ್ ಅಲ್ಲಿ ಎಲ್ಲಿ ಹೋಗ್ಬೇಕು ನೋಡಿ ಸರ್. ನಾವು ಫಂಕ್ಷನ್ ಬಿಟ್ಟು ಹೋಗ್ಬೇಕು ಸರ್ ಎರ್ಸನಲ್ಲಿ. ಉಪ ಮ್ಯಾನೇಜರ್ಗೆ ನಾನು ಹೇಳ್ತೀನಿ, ಯಾಕೆ ಬಸ್ ನಿಲ್ಸಲ್ಲ ನೋಡೋಣ.